ಏಳು ಮಲೆಗಳ ಹಚ್ಚ ಹಸಿರಿನ ನಡುವಿನ ಕರ್ನಾಟಕದ ಗೋಪಿನಾಥಂ ಕುಗ್ರಾಮದಲ್ಲಿ ಜನಿಸಿದ ವೀರಪ್ಪನ್ ಹೊಟ್ಟೆಪಾಡಿಗೆಂದು ಶ್ರೀಗಂಧ ಮರಗಳ ಕಳವು ಶುರು ಮಾಡಿದ್ದ. ನಂತರ ಗಜಹಂತಕನಾಗಿ ದಂತಚೋರೆನಿಸಿಕೊಂಡ. ಕರ್ನಾಟಕ, ತಮಿಳುನಾಡು ರಾಜ್ಯಗಳ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಹಲವು ಪೊಲೀಸ್ ಅಧಿಕಾರಿಗಳು ಅಮಾಯಕ ಜನರ ಜೀವ ತೆಗೆದು ನರಹಂತಕನಾಗಿ ಕುಖ್ಯಾತಿ ಪಡೆದಿದ್ದ. ಕೊನೆಗೆ ಪೊಲೀಸ್ ಗುಂಡಿನಿಂದಲೇ ಹತನಾದ. ಇದನ್ನೆಲ್ಲ ಕೇಳಿದರೆ ಈಗ ಇದೊಂದು ರೋಚಕ ಕ್ರೈಮ್ ಸ್ಟೋರಿಯಂತೆ ಕಂಡರೂ ವೀರಪ್ಪನ್ ಓಡಾಡಿದಂತಹ ಈ ಸಾಲು ಬೆಟ್ಟಗಳ ಊರುಗಳ ಜನರು ನಲುಗಿ ಹೋಗಿದ್ದರು. ಅದೆಷ್ಟೋ ಕುಟುಂಬಗಳು ನಶಿಸಿ ಹೋಗಿದ್ದವು. ಈ ನರಹಂತಕನ ಬೇಟೆಯು ಅತ್ಯಂತ ಕುತೂಹಲಕಾರಿಯಾಗಿತ್ತು. ಆ ದಿನಗಳಲ್ಲಿ ವೀರಪ್ಪನ್ ಶಿಕಾರಿಗಾಗಿ ಪೊಲೀಸರು ಜೀವವನ್ನ ಪಣಕ್ಕಿಟ್ಟು ನಡೆಸಿದ ಕಾರ್ಯಾಚರಣೆ ಆಂದೋಲನದಲ್ಲಿ ವಿಶೇಷವಾಗಿ ಪ್ರತಿದಿನವೂ ಕೂಡ ಮೂಡಿ ಬರುತ್ತಿತ್ತು. ಒಂದು ಕಡೆ ಕಾಡುಗಳ ನರಹಂತಕ ವೀರಪ್ಪನ್, ಇನ್ನೊಂದು ಕಡೆ ಕಾಡು ಕಾಯುವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಕಾನೂನು ಕಾಯಲು ಬಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಈ ಮೂರು ದೈತ್ಯ ಗೂಳಿಗಳ ನಡುವೆ ಸಿಲುಕಿ ನಲುಗಿದ್ದಂತಹ ನಯನ ಮನೋಹರ ಗೋಪಿನಾಥ್ ಎಂಬ ಕುಗ್ರಾಮ ಈಗ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಾ ತನ್ನ ಹಳೆಯ ಗಾಯಗಳಿಂದ ದೂರವಾಗುತ್ತಿದೆ. ಪೊಲೀಸರ ಬೂಟಿನ ಸದ್ದು, ಫಾರೆಸ್ಟ್ ಜೀಪುಗಳ ಸದ್ದಿನ ಜಾಗದಲ್ಲಿ ಈಗ ಹಲವಾರು ಚಾರಣಿಕರು, ಹಲವಾರು ಟ್ರೆಕ್ಕರ್ಸ್ಗಳು ಹಾಗೂ ಪ್ರವಾಸಿಗಳು ಈಗ ಮಿಸ್ಟ್ರಿ ಟ್ರಯಲ್ಸ್ ಜಂಗಲ್ ಲಾಡ್ಜ್ಗೆ ಲಗ್ಗೆ ಇಡುತ್ತಿದ್ದಾರೆ, ಕೇಕೆ ಹಾಕುತ್ತಿದ್ದಾರೆ. ವೀರಪ್ಪನ್ ಹೋದರೂ, ಪ್ರವಾಸಿಗಳು ಬಂದರೂ ಬದಲಾಗದ ತಮ್ಮ ಹಣೆ ಬರಹಕ್ಕೆ ಒಂದಿಷ್ಟು ಬೇಜಾರು ಮಾಡಿಕೊಳ್ಳದ ಗೋಪಿನಾಥಂ ಜೀವಗಳು ಕಾಲದ ಎಲ್ಲಾ ಲೀಲಾ ವಿಲಾಸಗಳ ನಡುವೆ ತಮ್ಮ ಎಂದಿನ ಬದುಕನ್ನ ಬದುಕುತ್ತಿದ್ದಾರೆ. ಒಂದು ಕಡೆ ಸದ್ದಿಲ್ಲದ ಚಲುವೆಯ ಹಾಗೆ ಬಳಕದೆ ಹರಿಯುವ ಕಾವೇರಿ ನದಿ, ಇನ್ನೊಂದು ಕಡೆ ದೂರಕ್ಕೆ ಕಾಣುವ ಮಲೆ ಮಾದೇಶ್ವರ ಬೆಟ್ಟ, ನಾಗಮಲೆ, ಗುಲ್ಗಂಜಿ ಮಲೆಗಳು, ಪಕ್ಕದಲ್ಲಿ ಹರಿದು ನಿಂತುಕೊಂಡಿರುವ ಸಿರಿಗನ್ನಡಿಯ ಹಾಗಿರುವ ಸರೋವರ. ಇಷ್ಟೆಲ್ಲ ಬದಲಾಗಿದ್ದರೂ ಇಲ್ಲಿ ಏನೂ ಆಗದೆ ಇಲ್ಲದಂತೆ ಜನರು ತಮ್ಮ ಜೀವನವನ್ನ ಬದುಕುತ್ತಿದ್ದಾರೆ. ಪ್ರತಿ ವರ್ಷ ಹಾರಿ ಬರುವ ವಲಸೆ ಹಕ್ಕಿಗಳು ಮಳೆಗಾಲಕ್ಕೂ ಮೊದಲು ಮತ್ತೆ ಮರಳಿ ಹೋಗುತ್ತವೆ. ಕಾವೇರಿ ವನ್ಯಜೀವಿ ಧಾಮದ ಗೋಪಿನಾಥಂ ವಲಯಕ್ಕೆ ಸೇರಿದ ಹಾಗೂ ಹನೂರು ತಾಲೂಕಿನ ಗ್ರಾಮದಲ್ಲಿ ವೀರಪ್ಪನ್ ಈಗ ನೆನಪು ಮಾತ್ರ. ಆತನ ಪತ್ನಿ ಮುತ್ತು ಲಕ್ಷ್ಮಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳು ಚೆನ್ನೈ ನಗರವನ್ನು ಸೇರಿಕೊಂಡಿದ್ದಾರೆ. ಆತನ ಚಿಕ್ಕಪ್ಪನ ಮಕ್ಕಳಾದ ಮಾಧು, ಗೋವಿಂದನ್, ಶ್ರೀನಿವಾಸ್ ಮಾತ್ರ ಗ್ರಾಮದಲ್ಲಿದ್ದಾರೆ. ವೀರಪ್ಪನ್ ಸಂಬಂಧಿಕರು ಎಂಬ ಕಾರಣದಿಂದಾಗಿ 10 ವರ್ಷ ಸೆರೆವಾಸ ಅನುಭವಿಸಿ ಬಂದಿದ್ದಾರೆ. 80 ಮತ್ತು 90ರ ದಶಕದ ಮಧ್ಯಭಾಗದ ನಂತರ ಗೋಪಿನಾಥಂ ಗ್ರಾಮದ ಜನರು ಜೀವ ಕೈಲಿಡಿದುಕೊಂಡು ಬದುಕುತ್ತಿದ್ದಾರೆ. ಒಂದು ಕಡೆ ವೀರಪ್ಪನಿಗೆ ಸಹಕಾರ ನೀಡಿದ್ದೀರಿ ಎಂದು ಪೊಲೀಸರು ಮತ್ತು ಅರಣ್ಯ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದರು. ಮತ್ತೊಂದು ಕಡೆ ನನ್ನ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದೀರಾ ಎಂದು ವೀರಪ್ಪನ್ ಬೆದರಿಕೆ ಹಾಕಿ ಹಲ್ಲೆ ನಡೆಸುತ್ತಿದ್ದ. ಇಲ್ಲಿನ ಜನರ ಬದುಕು ಕತ್ತರಿಯ ಅಲುಗುಗಳ ನಡುವೆ ಸಿಲುಕಿದಂತಹ ಸ್ಥಿತಿಯಲ್ಲಿತ್ತು. ಪೊಲೀಸರಿಗೆ ನನ್ನ ಬಗ್ಗೆ ಮಾಹಿತಿ ನೀಡಿದ್ದಾರೆಂದು ಕೆರಳಿದ್ದ ವೀರಪ್ಪನ್ ಗ್ರಾಮದ ಮಾದಯ್ಯ, ತಂಗವೇಲು, ಅಣ್ಣದೊರೆ, ಗುಣಶೇಖರ್ ಮತ್ತು ಮುತ್ತು ಕುರ್ಮಾ ಅಯ್ಯನ್ ಎಂಬುವರನ್ನ ಗ್ರಾಮದ ಬಳಿಯೇ ಇರುವ ಗುಡ್ಡಕ್ಕೆ ಎಳೆದೊಯ್ದು ಗುಂಡಕ್ಕೆ ಹತ್ಯೆ ಮಾಡಿದ್ದ. ನಂತರ ಆತ ಗ್ರಾಮದತ್ತ ಬರುವುದನ್ನ ನಿಲ್ಲಿಸಿ ಆನೆದಂತ, ಗಂಧ, ತೇಗ ಮರಗಳ ಕಳ್ಳತನ ಮಾಡಿಕೊಂಡು ಕಳ್ಳ ಸಾಗಾಣಿಕೆದಾರನಾಗಿದ್ದ ಎಂದು ಗ್ರಾಮರು ಹೇಳುತ್ತಾರೆ. ವೀರಪ್ಪನ್ ಗ್ರಾಮದ 6 ಜನರನ್ನು ನಿರ್ದಯವಾಗಿ ಕೊಂದು ಹಾಕಿದ ನಂತರ ಗ್ರಾಮದ ವಯಸ್ಕರು ಹುಟ್ಟೂರನ್ನೇ ತೊರೆದು ಸಂಬಂಧಿಕರ ಮನೆ ಸೇರಿಕೊಂಡಿದ್ದರು. ಉದ್ಯೋಗ ಅರಸಿ ತಮಿಳುನಾಡಿನ ಕೊಯಮತ್ತೂರು, ಸೇಲಂ, ತಿರುವೂರು, ಈರೋಡು, ಮೈಸೂರು, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಆಂಧ್ರ ಪ್ರದೇಶದತ್ತ ಹೊರಟು ಹೋಗಿದ್ದರು. ಗೋಪಿನಾಥಂ ಗ್ರಾಮದ ವನ್ಯರ್ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದ ವೀರಪ್ಪನ್ ಬೇಟೆಗಾರನಾಗಿ ಗುರುತಿಸಿಕೊಂಡು ನಂತರ ಶ್ರೀಗಂಧ, ತೇಗ ಮರಗಳ ಕಳ್ಳ ಸಾಗಾಣಿಕೆದಾರನಾಗಿ ಅರಣ್ಯ ಮತ್ತು ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದ್ದ. ತನ್ನ ಕುಕೃತ್ಯಗಳಿಗೆ ಎದುರಾಗಿ ಬಂದಂತಹ ತನ್ನ ಸ್ವಂತ ಊರಿನ ಜನರನ್ನ, ಅರಣ್ಯ ಅಧಿಕಾರಿಗಳನ್ನ, ಪೊಲೀಸರನ್ನ ನಿರ್ದಯವಾಗಿ ಕೊಲ್ಲುತ್ತಿದ್ದ. ಸಾಲದೆಂಬಂತೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಿಸಿದ್ದ. ಮಾಜಿ ಸಚಿವ ಎಚ್ ನಾಗಪ್ಪ ಅವರನ್ನ ಅಪಹರಿಸಿ ಹತ್ಯೆ ಮಾಡಿದ್ದ. ಪರಿಸರ ತಜ್ಞರಾದ ಕೃಪಾಕರ್ ಮತ್ತು ಸೇನಾನಿ ಅವರನ್ನ ಕಿಡ್ನಾಪ್ ಮಾಡಿ ಕುಖ್ಯಾತನಾಗಿ ದೇಶ ವಿದೇಶ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದ. ಕರ್ನಾಟಕ ಸರ್ಕಾರಕ್ಕೆ ತೆಲುನಾಗಿ ಬಿಟ್ಟಿದ್ದ. ಆನೆಗಳ ದಂತಕ್ಕೆ ಭಾರಿ ಬೆಲೆ ಇದೆ, ಇದು ವೀರಪ್ಪನಿಗೆ ಗೊತ್ತಿತ್ತು. ದಂತಕ್ಕಾಗಿ ಈತ ಹಲವು ಆನೆಗಳನ್ನ ಹತ್ಯೆ ಮಾಡಿದ್ದ. ಒಂದು ಮೂಲದ ಪ್ರಕಾರ 1500ರಿಂದ 2000 ಆನೆಗಳನ್ನು ಈತ ಹತ್ಯೆ ಮಾಡಿರಬಹುದೆಂದು ಊಹಿಸಲಾಗಿದೆ. ರಕ್ತ ಚಂದನದ ಮರಗಳನ್ನ ಕಳ್ಳ ಸಾಗಾಣಿಕೆಯನ್ನು ಮಾಡುತ್ತಿದ್ದ.
ಈತ ಕಳ್ಳ ಸಾಗಣೆ ಮಾಡಿದ ಮರ ಹಾಗೂ ದಂತಗಳ ಮೌಲ್ಯ ಸುಮಾರು 2,000 ಕೋಟಿಗಿಂತಲೂ ಹೆಚ್ಚು ಎನ್ನಲಾಗಿದೆ. 2004ರಲ್ಲಿ ಪೊಲೀಸರ ಕಾರ್ಯಾಚರಣೆಯ ವೇಳೆಯಲ್ಲಿ ವೀರಪ್ಪನ್ ಹತನಾದ ನಂತರ ಗ್ರಾಮದಲ್ಲಿ ಅಭಿವೃದ್ಧಿಯ ಶಕ ಆರಂಭವಾಗಿದೆ. ಸುಮಾರು 600 ಕುಟುಂಬಗಳಿದ್ದು ವನ್ನಿಕುಲ ಕ್ಷತ್ರಿಯ, ಲಂಬಾಣಿ, 24 ಮನೆ, ತೇಗುಲು ಶೆಟ್ಟರು, ಬೋವಿ ಪರಿಶಿಷ್ಟ ಪಂಗಡದವರು ಈ ಊರಿನಲ್ಲಿ ವಾಸವಾಗಿದ್ದಾರೆ. ಗೋಪಿನಾಥ್ ಗ್ರಾಮದಿಂದ 1.5 ಕಿಲೋಮೀಟರ್ ದಟ್ಟ ಅರಣ್ಯದಲ್ಲಿ ವೀರಪ್ಪನ್ ಒಂದು ಚಿಕ್ಕ ಮನೆಯನ್ನು ಕಟ್ಟಿದ್ದ. ಆಗಾಗ ಅಲ್ಲಿ ಬಂದು ಹಲವು ಹೆಣ್ಣು ಮಕ್ಕಳ ಜೊತೆ ಮಲಗುತ್ತಿದ್ದ ಎಂದು ಸ್ಥಳೀಯರು ಈಗ ಹೇಳುತ್ತಿದ್ದಾರೆ. ಆದರೆ ಅವನ ಸ್ವಂತ ಹೆಂಡತಿ ಆ ಮನೆಗೆ ಯಾವತ್ತೂ ಹೋಗಲೇ ಇಲ್ಲವಂತೆ. ವೀರಪ್ಪನ್ ಇದ್ದಾಗ ಭಯದ ನೆರಳಿನಲ್ಲಿ ಬದುಕುತ್ತಿದ್ದ ಜನರು ಈಗ ಪಶುಪಾಲನೆ, ವ್ಯಾಪಾರ, ಖಾಸಗಿ ಉದ್ಯೋಗ, ಕೃಷಿಗಳಲ್ಲಿ ತೊಡಗಿಕೊಂಡಿದ್ದಾರೆ. ವಿದ್ಯಾವಂತರು ತಮಿಳುನಾಡಿನ ತಿರುವೂರು, ಸೇಲಂ, ಈರೋಡ್ ನಗರಗಳಿಗೆ ತೆರಳಿ ಕಾರ್ಖಾನೆ, ವಾಣಿಜ್ಯ ಮಳಿಗೆಗಳನ್ನ ಇಟ್ಟುಕೊಂಡು ದುಡಿಯುತ್ತಿದ್ದಾರೆ. ಗ್ರಾಮದ 1 ಕಿಲೋಮೀಟರ್ ದೂರದಲ್ಲಿ ಜೀವನದಿ ಕಾವೇರಿ ನದಿ ಹರಿಯುತ್ತಾಳೆ. ಕಾವೇರಿ ವನ್ಯಧಾಮದೊಳಗೆ ಈ ಗ್ರಾಮದ ಸುತ್ತಮುತ್ತ ಬೋರ್ವೆಲ್ ಕೊರೆದರೆ 100 ಅಡಿಗೆ ಅಂತರ್ಜಲ ಸಿಗುತ್ತದೆ. ಜಮೀನು ಇರುವವರು ಪಂಪ್ಸೆಟ್ ಕೃಷಿ ಮಾಡಿಕೊಂಡು ಕಬ್ಬು, ಅರಿಶಿನ, ಮುಸುಕಿನ ಜೋಳ, ತರಕಾರಿ ಈಗ ಬೆಳೆಯುತ್ತಿದ್ದಾರೆ. ಕೃಷಿ ಉತ್ಪನ್ನಗಳನ್ನು 16 ಕಿಲೋಮೀಟರ್ ದೂರದಲ್ಲಿರುವ ತಮಿಳುನಾಡಿನ ತಾಲೂಕು ಕೇಂದ್ರವಾದ ಕೊಳತ್ತೂರು ಪಟ್ಟಣದಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಗೋಪಿನಾಥಂನಿಂದ 3-4 ಕಿಲೋಮೀಟರ್ ದೂರದಲ್ಲೇ ಹೊಗೆನಕಲ್ ಜಲಪಾತವಿದೆ. ಇಲ್ಲಿ ಕಾವೇರಿ ನದಿ ಧುಮ್ಮಿಕ್ಕುತ್ತಾಳೆ ಮತ್ತು ವಯ್ಯಾರದಿಂದ ಸಾಗಿ ಪಾಲರ್ ಬಳಿ ತಮಿಳುನಾಡಿನತ್ತ ಸಾಗುವ ನೋಟ ನಯನ ಮನೋಹರವಾಗಿದೆ. ಕಾವೇರಿ ನದಿಯ ಗ್ರಾಮದ ಪಕ್ಕದಲ್ಲೇ ಹರಿಯುವುದರಿಂದ ಮೀನುಗಾರಿಕೆ ಇಲ್ಲಿನ ಜನರು ನಡೆಸುತ್ತಾರೆ. ಇನ್ನು ಕೆಲವರು ಹೋಟೆಲ್ ಹೊಗೆನಕಲ್ ಜಲಪಾತಕ್ಕೆ ಬಂದು ಹೋಗುವ ಪ್ರವಾಸಿಗರಿಗೆ ಊಟ ತಿಂಡಿ ನೀಡುತ್ತಿದ್ದಾರೆ. 30 ವರ್ಷಗಳ ಕಾಲ ವೀರಪ್ಪನ್ ಅಟ್ಟಹಾಸಗೈದಿದ್ದಂತಹ ಆ ಕಾಲದಲ್ಲಿ ಗುಡಿಸಲಿನಲ್ಲಿ ವಾಸ, ಕಾವೇರಿ ನೀರು ನಮಗೆ ಜೀವನಾಧಾರ, ಆತನ ಮರಣದ ನಂತರ ಹೊರಗೆ ಹೋಗದಿದ್ದರೂ ಗ್ರಾಮಕ್ಕೆ ಆಗಮಿಸಿ ದುಡಿದು ಬದುಕು ಕಟ್ಟಿಕೊಂಡಿದ್ದಾರೆ. ಗುಡಿಸಲಿನ ಬದಲು ಈಗ ಮಹಡಿ ಮನೆಗಳು ಇಲ್ಲಿ ತಲೆ ಎತ್ತಿ ನಿಂತಿವೆ. ಪ್ರತಿಯೊಂದು ಮನೆಯಲ್ಲೂ ಬೈಕ್ಗಳು ಇದೆ. ಇದು ಅನಿವಾರ್ಯವಾಗಿಬಿಟ್ಟಿದೆ. 1ರಿಂದ 10ನೇ ತರಗತಿ ತನಕ ಸರ್ಕಾರಿ ಶಾಲೆ ಇದೆ. 2 KSRTC ಬಸ್ಗಳು ಬಂದು ಹೋಗುತ್ತವೆ. ಹಡ್ಸನ್ ಹೆಸರಿನ ಖಾಸಗಿ ಹಾಲಿನ ಡೈರಿ ಇದೆ. ಬಸ್ ನಿಲ್ದಾಣವಿದೆ. ಅಂದಿನ DSF ಶ್ರೀನಿವಾಸ್ ಅವರು ಕಟ್ಟಿಸಿದಂತಹ ಸತ್ತಿ ಮಾರಮ್ಮ ದೇವಾಲಯವು ಕೂಡ ಈ ಗೋಪಿನಾಥಂ ಗ್ರಾಮದಲ್ಲಿದೆ. ದಿನದಿಂದ ದಿನಕ್ಕೆ ನಿಜಕ್ಕೂ ಗೋಪಿನಾಥಂ ಗ್ರಾಮ ಈಗ ಪ್ರಸಿದ್ಧಿಯನ್ನ ಪಡೆಯುತ್ತಿದೆ. ಅದರಲ್ಲೂ ಸಾಹಸ ಪ್ರಿಯರಿಗೆ, ಚಾರಣಿಕರಿಗೆ ಗೋಪಿನಾಥ್ ಗ್ರಾಮ ಪದೇ ಪದೇ ವೀರಪ್ಪನನ್ನ ನೆನಪು ಮಾಡಿಕೊಡುತ್ತದೆ. ಆದ್ರೆ ಒಂದಾನೊಂದು ಕಾಲದಲ್ಲಿ ಈ ಕುಗ್ರಾಮ ಒಂದು ಭಯಂಕರ ಹಾಗೂ ಭಯಾನಕ ಕಾಲ ಕಂಡಿತ್ತು ಅಂದ್ರೆ ಇದನ್ನು ಈಗ ಯಾರು ನಂಬಲು ಸಾಧ್ಯವಿಲ್ಲ.